ಉಡುಪಿಯ ಮಲ್ಪೆಯಲ್ಲಿ ನಿನ್ನೆ ಮೀನುಗಾರರ ಪ್ರತಿಭಟನಾ ಸಭೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದ ಮೇಲೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ವಿರುದ್ಧ ಮಲ್ಪೆ ಠಾಣೆಯ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿದ್ದಾರೆ. ಮೀನುಗಾರರ ಮಹಿಳೆಯರ ಮೇಲೆ ದೌರ್ಜನ್ಯ ಕೇಸು ದಾಖಲಿಸಿ ಬಂಧಿಸಿರುವುದನ್ನು ಖಂಡಿಸಿ ಶನಿವಾರ ಮಲ್ಪೆ ಬಂದರಿನಲ್ಲಿ ಮೀನುಗಾರರು ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ನಮ್ಮ ಮನೆಗೆ ಕಳ್ಳರು ಬಂದರೆ ನಾವು ಏನು ಮಾಡುತ್ತೇವೆ? ಪೊಲೀಸರು ಬರುವುದಕ್ಕೆ 5-6 ಗಂಟೆ ತಡವಾದರೆ ನಾವು ಏನು ಮಾಡ್ತೇವೆ? ಕಟ್ಟಿ ಹಾಕಲೇಬೇಕು, ಕಳ್ಳರನ್ನ ಕಟ್ಟಿ ಹಾಕಲೇಬೇಕು, ಮತ್ತೇನು ಮಾಡಲಿಕ್ಕೆ ಆಗುತ್ತೆ? ಏನು ಅವರಿಗೆ ಏಟು ಎಂದರೆ ಮಚ್ಚಿನಲ್ಲಿ, ಖಡ್ಗದಲ್ಲಿ, ತಲವಾರಿನಲ್ಲಿ ಹೊಡೆದದ್ದ? 2 ಕೆನ್ನೆಗೆ ಬಾರಿಸಿದ್ದು ಯಾರಿಗೆ? ಕಳ್ಳಿ ಅಂತ ಆರೋಪಿತಳಾದ ಓರ್ವ ವ್ಯಕ್ತಿಗೆ. ಆ ಮಹಿಳೆಯದು ಏನಾದರೂ ಆಕ್ಷೇಪ ಉಂಟಾ ಎಂಬುದಾಗಿ ಮಹಿಳೆಗೆ ಸಾರ್ವಜನಿಕವಾಗಿ ಕಟ್ಟಿ ಹಾಕಿ ಹೊಡೆದದ್ದನ್ನ ಸಮರ್ಥನೆ ಮಾಡಿಕೊಳ್ಳುವ ರೀತಿಯಲ್ಲಿ ಮಾತನಾಡಿದ್ದು, ಇದು ಉದ್ದೇಶಪೂರ್ವಕವಾಗಿ ಜನರನ್ನ ಪ್ರಚೋದಿಸಿ ಉದ್ರೇಕಿಸುವ ಮಾತು ಆಗಿರುತ್ತದೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಮೋದ್ ಮಧ್ವರಾಜ್ ಮೇಲೆ ಕೇಸು ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಹೇಳಿಕೆ ಕೊಡ್ತಾರೆ, ನನಗೆ ದಿಗ್ಭ್ರಮೆ ಆಗಿದೆ ಅಂತ. ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ 300 ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗೆ ದಿಗ್ಭ್ರಮೆ ಆಗಲಿಲ್ಲ. ಎಷ್ಟು ಹತ್ರ ಕೇಳ್ತಿದ್ದಾನೆ, ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನ ಪೂಜೆ ಮಾಡ್ತೀರಾ? ನೀವು ಮಂಗಳಾರತಿ ಎತ್ತಿ ಪೂಜೆ ಮಾಡ್ತೀರಾ? ಎಸ್ ಅವರೇ, ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ? ಪೊಲೀಸರು ಬರ್ಲಿಕ್ಕೆ 5-6 ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ? ಕಟ್ಟಿ ಹಾಕ್ಲೇಬೇಕು, ಕಳ್ಳರನ್ನ ಕಟ್ಟಿ ಹಾಕ್ಲೇಬೇಕು, ಮತ್ತೇನ್ ಮಾಡ್ಲಿಕ್ಕಾಗತ್ತೆ? ಏನು ಅವರಿಗೆ ಏಟಂದ್ರೆ ಮಚ್ಚಿನಲ್ಲಿ, ಖಡ್ಗದಲ್ಲಿ, ತಲವಾರ್ನಲ್ಲಿ ಹೊಡೆದದ್ದ? 2 ಕೆನ್ನೆಗೆ ಬಾರಿಸಿದ್ದು ಯಾರಿಗೆ? ಕಳ್ಳಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ. ಆ ಮಹಿಳೆದ್ದು ಏನಾದರೂ ಆಕ್ಷೇಪ ಉಂಟಾ? ಪೆಟ್ಟು ತಿಂದವರೆಗೂ ಇಲ್ಲ. ನಾನು ನಿನ್ನೆ ಅವರ ವಿಡಿಯೋ ನೋಡಿದೆ. ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಯಾಕಿತ್ತು ದಾಡಿ? ಏನಾಗಿದೆ ನಿಮಗೆ? ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಎಸ್ಪಿಗೆ. ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಎಸ್ಪಿಗೆ. ಬಡವರನ್ನ ಜೈಲಿಗೆ ತಳ್ಳುವಂತ, ಮಹಿಳೆಯರನ್ನ ಜೈಲಿಗೆ ತಳ್ಳುವಂತ ಒಂದು ದಾರುಣ್ಯವನ್ನ ತೋರಿಸುವಂತ ಎಸ್ಪಿ ಉಡುಪಿಗೆ ಖಂಡಿತವಾಗಿ ಬೇಡ. ಸರ್ಕಾರದವರು ಅವನನ್ನ ಟ್ರಾನ್ಸ್ಫರ್ ಮಾಡಬೇಕು. ಎಂತೆಂತ ಎಸ್ಪಿ ಅವರನ್ನ ನಾವು ನೋಡಿದ್ದೇವೆ. ಅನ್ನಮೈಲನಂತ ಎಸ್ಪಿ ಅನ್ನ ನೋಡಿದ್ದೇವೆ. ಇವನು ಯಾವ ಲೆಕ್ಕ? ಏನಂತ ತಿಳಿಸಿದ್ದಾನೆ ಇವ? 62 ಅಮಾಯಕ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿದ್ದಾನೆ. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಆಡುವಂತ ಎಸ್ಪಿ ಇವನು. ಅವನು ಉಡುಪಿಗೆ ಬಂದಾಗ ಹೇಳಿದ್ದೇನ,